ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ತುಂಬಿಸುವ ವಿನೂತನ ವ್ಯವಸ್ಥೆಯನ್ನು ಬಿಪಿಸಿಎಲ್ ಇದೇ ಮೊದಲ ಬಾರಿಗೆ ಪರಿಚಯಿಸಿದೆ. ಯುಪಿಲ್ ಎಂಬ ಈ ನೂತನ ಡಿಜಿಟಲ್ ಪರಿಕಲ್ಪನೆಯನ್ನು ಮಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಏನಿದು ಹೊಸ ತಂತ್ರಜ್ಞಾನ ಪೆಟ್ರೋಲ್ ತುಂಬುವ ವ್ಯವಸ್ಥೆ ಅಂತೀರಾ? ಈ ವರದಿ ನೋಡಿ. ತಂತ್ರಜ್ಞಾನ ಬೆಳೆದಂತೆಲ್ಲ ಇಂದು ಹಣವನ್ನ ಮುಟ್ಟದೆ ಎಲ್ಲವನ್ನು ಆನ್ಲೈನ್ ಮೂಲಕವೇ ಪಾವತಿಸುವ ಸಿಸ್ಟಮ್ ಅನ್ನ ದೇಶದಾದ್ಯಂತ ಹೆಚ್ಚು ಜನಪ್ರಿಯಗೊಳಿಸಿದವರು ಪ್ರಧಾನಿ ನರೇಂದ್ರ ಮೋದಿ. ಅವರ ಪರಿಕಲ್ಪನೆಯಂತೆ ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಜನಸಾಮಾನ್ಯರು ಹೊಂದಿಕೊಂಡಿದ್ದಾರೆ. ಇದರ ಭಾಗವಾಗಿ ಇದೀಗ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಹಾಕುವುದಕ್ಕೂ ಹೊಸ ತಂತ್ರಜ್ಞಾನ ಕಾರ್ಯರೂಪಕ್ಕೆ ಬಂದಿದೆ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಯುಫಿಲ್ ಎಂಬ ನೂತನ ಡಿಜಿಟಲ್ ಪರಿಕಲ್ಪನೆಯನ್ನ ದೇಶದಾದ್ಯಂತ ಪರಿಚಯಿಸಿದೆ. ಇಂದು ದೇಶದ 15 ಭಾಗಗಳಲ್ಲಿ 2ನೇ ಹಂತದ ಡಿಜಿಟಲೀಕರಣವನ್ನು ಅಧಿಕೃತವಾಗಿ ಜಾರಿಗೊಳಿಸಲಾಗಿದೆ. ಅದರ ಭಾಗವಾಗಿ ಮಂಗಳೂರು ನಗರದ ಲೇಡಿ ಹಿಲ್ನಲ್ಲಿರುವ ಸಾಹುಕಾರ್ ಎಂ ಬಾಬಾ ಪೈ ಅಂಡ್ ಕೋ ಪೆಟ್ರೋಲ್ ಬಂಕ್ನಲ್ಲಿ ಇದಕ್ಕೆ ಇಂದು ಅಧಿಕೃತ ಚಾಲನೆ ದೊರಕಿತು. ಮಂಗಳೂರು ವಿಭಾಗ ದಕ್ಷಿಣ ವಲಯದ ಮುಖ್ಯಸ್ಥ ಸಚಿನ್ ಕುಲಕರ್ಣಿ ಅವರು ಈ ನೂತನ ಪರಿಕಲ್ಪನೆಯನ್ನ ಲೋಕಾರ್ಪಣೆಗೊಳಿಸಿ ಶುಭ ಹಾರೈಸಿದರು. ನಮಸ್ಕಾರ. ಇವತ್ತಿನಿಂದ ಭಾರತ್ ಪೆಟ್ರೋಲಿಯಂ ಒಂದು ಹೊಸ ಪೇಮೆಂಟ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಏನಂದರೆ ಒಂದು ಆ್ಯಪ್ ಇದೆ ಯುಫಿಲ್ ಅಂತೇಳಿ. ಇಲ್ಲಿ ಕಸ್ಟಮರ್ ಏನು ಮಾಡಬೇಕು, ಈಗ ರೆಸ್ಪೆಕ್ಟಿವ್ ಪಂಪಲ್ಲಿ ಎಲ್ಲಿ ಹೋಗಿದ್ರು ಕೂಡ ಒಂದು QR ಕೋಡ್ ಇಟ್ಟಿದ್ದಾರೆ, ಅದನ್ನು ಸ್ಕ್ಯಾನ್ ಮಾಡ್ಕೋಬೇಕು. ಮತ್ತು ಅದನ್ನು ಲಿಂಕ್ ಟು UPI ಪೇಮೆಂಟ್, ಲೈಕ್ ನಿಮ್ಮದು ಗೂಗಲ್ ಪೇ ಇರ್ಬೋದು ಅಥವಾ ಪೇಟಿಎಮ್ ಇರ್ಬೋದು, ಅದರಲ್ಲಿ ಸೇವ್ ಆಗಿರ್ತದೆ. ನೀವು ಅದರಿಂದ ಪೇಮೆಂಟ್ ಮಾಡಿ ನೀವು ಯಾವಾಗಾದರೂ ಅಡ್ವಾನ್ಸ್ ಆಗಿ ಬಿಫೋರ್ 48 hours ನೀವು ನಿಮ್ಮ ಮನಸ್ಸಲ್ಲಿ ಪೇಮೆಂಟ್ ಫ್ಯೂಲಿಂಗ್ ಮಾಡಬೇಕಂತ ಮನಸ್ಸಲ್ಲಿದ್ದಾಗ ನೀವು ಮನೆಯಿಂದ ಕೂತ್ಕೊಂಡೆ ಅಡ್ವಾನ್ಸ್ ಪೇಮೆಂಟ್ ಟ್ರಾನ್ಸ್ಫರ್ ಮಾಡಿ. ಮತ್ತು ಯು ಗೋ ಟು ಎನಿ ಪೆಟ್ರೋಲ್ ಪಂಪ್ ಆಫ್ ಭಾರತ್ ಪೆಟ್ರೋಲಿಯಂ, ಅಲ್ಲಿ ಅದನ್ನು ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಇಟ್ ಈಸ್ ಜಸ್ಟ್ ಲೈಕ್ ಅಡ್ವಾನ್ಸ್ ಪೇಮೆಂಟ್. ನೀವು ಯಾವ ಥರ ಮೂವಿಗೆ ಹೋಗ್ತೀರಾ, ಬುಕ್ ಮೈ ಶೋ ಮೇಲೆ ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡಿ ಮೂವಿಗೆ ಹೋಗ್ತೀರಾ, ಇದು ಸಿಮಿಲರ್ ಕೈಂಡ್ ಆಫ್ ಥಿಂಗ್. ನೀವು ಮತ್ತು ನೀವು ಎಷ್ಟು, ಈಗ ಫಾರ್ ಎಕ್ಸಾಂಪಲ್ ನೀವು 1000 rupees ಪೇಮೆಂಟ್ ಮಾಡಿದರೆ ಮತ್ತು ನೀವು ಕಮ್ಮಿ ವ್ಯಾಲ್ಯೂಗೆ ಪೇಮೆಂಟ್ ಫಿಲ್ಲಿಂಗ್ ಮಾಡ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ 800 rupees ಪೆಟ್ರೋಲ್ ಫಿಲ್ ಮಾಡಿದರೆ 200 rupees ನೀವು 48 hours ಆದಮೇಲೆ ರಿಟರ್ನ್ ಬರ್ತದೆ. ಸೊ ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಇದರಲ್ಲಿ ಕಸ್ಟಮರಿಗೆ ತುಂಬ ಟೈಮ್ ಸೇವ್ ಆಗ್ತದೆ. ಅವ್ರಿಗೆ ಪೇಮೆಂಟ್ ಮ್ಯಾನ್ಯುವಲ್ ಕೊಡೋದು, ಕ್ಯಾಶ್ ಪೇಮೆಂಟ್ ಮಾಡೋದು, ಮತ್ತು ಡೆಬಿಟ್ ಕ್ರೆಡಿಟ್ ಕಾರ್ಡ್ ಎಲ್ಲ ಸ್ಕ್ಯಾನ್ ಮಾಡೋದಕ್ಕೆ ಎಲ್ಲ ವೇಟ್ ಮಾಡೋದು ಬೇಕಾಗಿಲ್ಲ. ಇನ್ನು ಇದು ಕಾರ್ಯನಿರ್ವಹಿಸುವ ಬಗೆಯೂ ವಿಭಿನ್ನವಾಗಿದೆ. ಗ್ರಾಹಕನೋರ್ವ ಭಾರತದ ಯಾವುದೇ ಭಾಗದಲ್ಲಿರುವ ಬಿಪಿಸಿಎಲ್ ಪೆಟ್ರೋಲ್ ಪಂಪ್ಗೆ ತೆರಳಿ ತನ್ನ ಮೊಬೈಲ್ನ UPI ಮೂಲಕ ಸ್ಕ್ಯಾನ್ ಮಾಡಿ ನೇರವಾಗಿ ಇಂಧನವನ್ನು ತುಂಬಿಸಿಕೊಳ್ಳಬಹುದು. ಇದು ಅತ್ಯಂತ ವೇಗದ ಜೊತೆಗೆ ಸುರಕ್ಷಿತ ಹಾಗೂ ಸಮಯದ ಉಳಿತಾಯವನ್ನ ಮಾಡುತ್ತದೆ. ವಂಚನೆ ಹಾಗೂ ಇತರ ಲೋಪಗಳನ್ನು ತಡೆಗಟ್ಟುವಲ್ಲಿ ಸಹಕಾರಿಯಾಗಿದೆ. ಕೊರೋನಾದಂತಹ ಸಾಂಕ್ರಾಮಿಕ ಸಂದರ್ಭದಲ್ಲೂ ಮಾನವನ ಸ್ಪರ್ಶವಿಲ್ಲದೆ ಕಾರ್ಯವನ್ನು ನಿರ್ವಹಿಸುವುದು ಯುಪಿಎಲ್ನ ವಿಶೇಷವಾಗಿದೆ. ಬಂದಿದೆ. ಈಗ ಬೇ ಪಂಪಿನ ಬೇ ಯೂಸ್ ಮಾಡಿ ಓಕೆ ಸಕ್ಸಸ್ ನೋಡ್ಬೋದು. ನಾವೇನು ಪ್ರೀಸೆಟ್ ಮಾಡಲಿಲ್ಲ. ಬೇರೆ ಕಸ್ಟಮರ್ ಈಗ ಎಕ್ಸಾಂಪಲ್ ಈ ಬೈಕ್ ಅವ್ರು 1000 rupees ಈಗ ಸ್ಕ್ಯಾನ್ ಮಾಡಿದ್ದಾರೆ. ಬೇರೆ ಕಸ್ಟಮರ್ ನಾವು ಪ್ರೀಸೆಟ್ ಹೋಗಿ 1000 rupees ಆಲ್ ಇದು ಅಮೌಂಟ್ 1000 ಎಂಟರ್ ಮಾಡಿ ಫ್ಯೂಲ್ ಮಾಡಬೇಕು. ಇದರಲ್ಲಿ ಈಗ ನೀವು ನೋಡ್ಬೋದು, ನಾವೇನು ಮುಟ್ಲಿಲ್ಲ, ಪಂಪಿಗೆ ಮುಟ್ಲಿಲ್ಲ, ಡೈರೆಕ್ಟ್ ಅದಕ್ಕೆ ನಾವು ಗಾಡಿಗೆ ಇದು ಮಾಡ್ತೇವೆ ಬೈಕಿಗೆ. ಇದು ಯುಪಿಎಲ್ ಆ್ಯಪಿಂದ ಭಾರಿ ಒಳ್ಳೆ ವಿಷಯ. ಇದು ಕಂಪನಿಯವರು BPCL ನಮ್ಮ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಸ್ಟಾರ್ಟ್ ಮಾಡಿದ್ರು. ನಿಜ ಒಳ್ಳೆ ಅಂದರೆ ಈ ಕೋವಿಡ್ ಟೈಮಲ್ಲಿ ಭಾರಿ ಯೂಸ್ಫುಲ್. ಅಂದರೆ ಕೈಗೆ ನೋಡಿ, ಈಗ ಯಾವ ಫ್ಯೂಲ್ ಮಾಡಿದ ನಂತರ ನಾವು ಕ್ಯಾಶ್ ಕೊಡಬೇಕು, ಕಾರ್ಡ್ ಕೊಟ್ಟರೆ ಹ್ಯಾಂಡ್ ಟು ಹ್ಯಾಂಡ್ ಇದಾಗ್ತದೆ ಟಚ್ ಕಸ್ಟಮರ್. ಈ ಟೈಮ್ ಕೋವಿಡ್ ಟೈಮ್ ವೆರಿ ಯೂಸ್ಫುಲ್. ಅಂದರೆ ಇದು ಸ್ಕ್ಯಾನ್ ಮಾಡೋದು ಎಷ್ಟಂತ ಅಮೌಂಟ್ ಈಗ ಆಟೋಮ್ಯಾಟಿಕ್ಲಿ ಪ್ರೀ ಸ್ಕ್ಯಾನಿಂಗ್. ಇದು ಪಂಪ್ ಬಂದ ಕೂಡಲೇ ನಮ್ಮ POC ಮೆಷಿನಲ್ಲಿ ಎಷ್ಟಂತ ಅವರು ಸ್ಕ್ಯಾನ್ ಮಾಡ್ತಾರೆ. ಮತ್ತು ಅಷ್ಟೇ ಅಮೌಂಟ್ ಈಗ ಒಬ್ಬ ಒಂದು ಕಸ್ಟಮರ್ಸಿಗೆ ಡೌಟ್ ಇರ್ತದೆ. ಈಗ ಅವ್ರು ಎಲ್ಲೆಲ್ಲಿ ನೋಡ್ತಾರೆ, ಅವ್ರು ಹೇಳ್ತಾರೆ ನಮಗೆ ಎಷ್ಟೋ ಕಂಪ್ಲೇಂಟ್ ಬರ್ತದೆ, ನೀವೆಂತ ಸರ್ ಇದು ಅವರು 0 ಇಂದ ಸ್ಟಾರ್ಟ್ ಮಾಡಲಿಲ್ಲ ಎಂಡ್ ಕ್ವಾಂಟಿಟಿ ಸರ್. ಇದರಲ್ಲಿ ಒಂದು ಅಡ್ವಾಂಟೇಜ್ ಎಂತ ಅದು ಗೊತ್ತುಂಟ,
ಎಂತ ಮಾಡಿಸೆ ಆಗುದ ಬೇಡ ಗೊತ್ತಿಲ್ಲ, ಕಂಪಲ್ಸರಿ ಪಂಪ್ ವಿಲ್ ಸ್ಟಾರ್ಟ್ ಫ್ರಮ್ ಝೀರೋ ಈ ಆ್ಯಪಿಂದ. ಒಟ್ನಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಗ್ರಾಹಕರಿಗೆ ಯಾವುದೇ ನಷ್ಟ ಉಂಟಾಗದಂತೆ ಕ್ಷಿಪ್ರಗತಿಯಲ್ಲಿ ಸೇವೆಯನ್ನ ನೀಡುವ ಈ ವ್ಯವಸ್ಥೆ ಮಂಗಳೂರಿನಲ್ಲಿಯೂ ಜನಪ್ರಿಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ಹೊಸ ಸೇವೆಯನ್ನ ಪರಿಚಯಿಸಿದ ಮಂಗಳೂರಿನ ಸಾಹುಕಾರ್ ಎಂ ಬಾಬಾಪೈ ಆ್ಯಂಡ್ ಕೋ ಪೆಟ್ರೋಲ್ ಬಂಕ್ ಮಾದರಿಯಾಗಿದೆ. ಗಣೇಶ್ ಪೂಜಾರಿ ಜೊತೆ ಚಂದ್ರಶೇಖರ ಅರಿಬೈಲು, ನಮ್ಮ ಕುಳ್ಳ ನ್ಯೂಸ್ 24/7 ಮಂಗಳೂರು.